ಗರ್ಭಿಣಿ ಪತ್ನಿಯನ್ನು ನೋಡಲು ತನ್ನ ತಾಯಿಯ ಜೊತೆಗೆ ಹೋಗುತ್ತಿದ್ದ ಪತಿ ಅಪಘಾತದಲ್ಲಿ ಮೃತಪಟ್ಟ ಹೃದಯ ವಿದ್ರಾವಕ ಘಟನೆ ಐಮಂಗಳ ಹೋಬಳಿಯ ಯರಬಳ್ಳಿ ಗ್ರಾಮದ ಗೊಲ್ಲಹಳ್ಳಿ ಸಮೀಪ ನಡೆದಿದೆ. ಬೆಂಗಳೂರಿನ ಬಿಎಸ್ಎಫ್ನಲ್ಲಿ ಎಲೆಕ್ಟ್ರಿಷಿಯನ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಂತಹ ರಾಮಚಾರಿ ಮೃತಪಟ್ಟವರಾಗಿದ್ದು, ಇವರ ತಾಯಿ ಪೆದ್ದಕ್ಕನವರು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಅಪಾಯದಿಂದ ಪಾರಾಗಿದ್ದಾರೆ. ಐಮಂಗಳ ಹೋಬಳಿಯ ಯರಬಳ್ಳಿ ಗ್ರಾಮದ ಗೊಲ್ಲಹಳ್ಳಿ ಸಮೀಪ ಅಪರಿಚಿತ ಲಾರಿಯೊಂದು ಡಿಕ್ಕಿ ಹೊಡೆದು ಪರಾರಿಯಾಗಿದ್ದು, ಪರಿಣಾಮವಾಗಿ ರಾಮಚಾರಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಜಿಲ್ಲೆಯ ಹಿರಿಯೂರು ತಾಲೂಕಿನ ಧರ್ಮಪುರ ಹೋಬಳಿಯ ಬ್ಯಾಡರಹಳ್ಳಿ ಮಜರೆ ಆರ್ಎಸ್ ಉಪ್ಪಾರಹಟ್ಟಿ ಗ್ರಾಮ ನಿವಾಸಿ ರಾಮಚಾರಿಯವರು ತಮ್ಮ ಗರ್ಭಿಣಿ ಪತ್ನಿ ಚಂದ್ರಕಲಾ ಅವರನ್ನು ನೋಡಲು ರಾತ್ರಿ ಸುಮಾರು 8 ಗಂಟೆ ವೇಳೆ ಬೈಕ್ನಲ್ಲಿ ಹೋಗುತ್ತಿದ್ದಾಗ ಈ ದುರ್ಘಟನೆ ನಡೆದಿದೆ. ಹಿರಿಯೂರು ತಾಲೂಕಿನ ವೇದವತಿ ನಗರದಿಂದ ಹಿಡಿದು ಚಳ್ಳಕೆರೆಗೆ ಹೋಗುವ ಈ ಮಾರ್ಗವನ್ನು ಆಕ್ಸಿಡೆಂಟ್ ಝೋನ್ ಎಂದೇ ತಾಲೂಕಿನ ಸಾರ್ವಜನಿಕರು ಕರೆಯುತ್ತಾರೆ. ಈ ರಸ್ತೆಯು ದುರಸ್ತಿಗೊಂಡು ಸುಮಾರು ವರ್ಷಗಳೇ ಕಳೆದರೂ ತಾಲೂಕಿನ ಶಾಸಕರಾಗಲಿ ಅಧಿಕಾರಿಯಾಗಲಿ ಇಲ್ಲಿಯವರೆಗೂ ಯಾವುದೇ ರೀತಿಯ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ರಸ್ತೆ ಅವ್ಯವಸ್ಥೆ ಅಧಿಕಾರಿಗಳ ಹಾಗೂ ಜನಪ್ರತಿನಿಧಿಗಳ ಬೇಜವಾಬ್ದಾರಿಯಾಗಿದ್ದು, ಇನ್ನು ಎಷ್ಟು ಬಲಿ ಬೇಕು ಎಂದು ಜನರು ಪ್ರಶ್ನಿಸುತ್ತಿದ್ದು, ಇನ್ನೆಷ್ಟು ಕುಟುಂಬಗಳನ್ನು ಬೀದಿಗೆ ತರುತ್ತೀರಿ ಎಂದು ಜನರು ಪ್ರಶ್ನಿಸುತ್ತಿದ್ದಾರೆ. ಐಮಂಗಳ ಹೋಬಳಿಯ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಘಟನೆ ಸಂಬಂಧ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಲಾರಿಯನ್ನು ಪತ್ತೆ ಹಚ್ಚುವ ಕಾರ್ಯದಲ್ಲಿ ತೊಡಗಿದ್ದಾರೆ. ಗೊಲ್ಲಹಳ್ಳಿ ಸರ್, ಅಲ್ಲಿ ಆಕ್ಸಿಡೆಂಟ್ ಆಗಿರೋದು. ಲಾರಿ ಹೊಡ್ಕೊಂಡು ಹೋಗಿದ್ದೆ. ಯಾರು ರಾಮಚಾರಿ, ನಮ್ಮ ತಮ್ಮರೇ ಅವರು ರಾಮಚಾರಿ ಅಂತ ಹೊಡ್ಕೊಂಡು ಹೋಗಿದ್ದು. ನಾವು ಸ್ಪಾಟ್ಗೆ ಹೋಗಿಲ್ಲ. ಹೋಗೋದಕ್ಕೆ ಅವಳೇ ಲಾರಿ ಮತ್ತು ಅವಳೇ ಹಣ ಈ ಕಡೆ ತೆಗೆದು ಲಾಯರಿದ್ವಿ. ಆಮೇಲೆ ಸ್ಪಾಟ್ಗೆ ಅವರೆಲ್ಲ ಜನ ಎಲ್ಲ ಹೋಗಿ ಎಲ್ಲ ನೋಡಿ ನಮಗೆಲ್ಲ ಮೆಸೇಜ್ ಮಾಡಿ ಫೋನ್ ಮಾಡಿ ಹೋಗಿ ಸ್ಪಾಟ್ಗೆ ಹೋಗಿ. ಎಷ್ಟು ಗಂಟೆಗೆ? 7 ಗಂಟೆ ಸಂಜೆ. 7 ಗಂಟೆ. ಅವ್ರು ಏನು ಕೆಲಸ ಮಾಡ್ತಿದ್ರು? ಅವರೆಲ್ಲ ಬೆಂಗಳೂರಲ್ಲಿ ಡ್ಯೂಟಿ ಮಾಡ್ತಾರೆ. ಬೆಂಗಳೂರಲ್ಲಿ ಎಲೆಕ್ಟ್ರಿಷಿಯನ್. ನೀವು ಸರ್ ಅದು ಬ್ಯಾಟ್ರಿ ಅಲ್ವಾ? ನಮ್ಮದು ಬೇರೆ. ಇಲ್ಲಿ ಯರಬಳ್ಳಿಗೂ ಬ್ಯಾಟ್ರಿಗೂ ಭಾರಿ ಡಿಫ್ರೆಂಟ್ ಆಗುತ್ತಲ್ವಾ? ಅವರು ಅಲ್ಲಿ ಮದುವೆ ಆಗಿರೋದು ಎಲ್ಲಿ? ಹತ್ರ ಉಪ್ಪಿನಕೋಟೆ ಹತ್ರ ಮದುವೆ ಆಗಿರೋ ನೆಂಟರು ಹೆಂಡತಿ ಊರಿಗೆ ಹೋಗ್ತೀವಿ. ಹಾಂ, ನೆಂಟರಿಗೆ ಹೋಗ್ತಿರ್ಬೇಕಾದ್ರೆ ಸಂದರ್ಭದಲ್ಲಿ ಆಗಿರೋ ಘಟನೆ ಇದಲ್ವಾ? ಈಗ RS ಸೂಪರೇಟಿವ್ ವ್ಯವಸ್ಥೆ ರಾಮಾಚಾರಿ ಅಂತೇಳಿ ಹೆಸರು. ಅಲ್ಲಿ ಅವರು ತವ್ರ ಮನೆ ಯಾವುದು? ಅವ್ರ ಮನೆಯವರು ತವ್ರ ಮನೆ ತಿಪ್ಪೇಕೋಟೆ, ಚಳ್ಳಕೆರೆ ತಾಲೂಕು. ಪೈನಕೋಟೆ ತವ್ರ ಮನೆ. ಅದು ಕೊಟ್ಟಿರೋದು RS ಉಪ್ಪಾರಹಟ್ಟಿಗೆ, ರಾಮಸಾಗರ ಉಪ್ಪಾರಹಟ್ಟಿ ಕೊಟ್ಟಿರೋದು. ಅಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಬಂದು ಬ್ಯಾಟ್ರಿ. ಹಂಗಾಗಿ ರಾತ್ರಿ ಹೆಂಡತಿ ಊರಿಗೆ ಹೋಗ್ಬೇಕಾದ್ರೆ ಗರ್ಭಿಣಿ ಇದ್ದಿದ್ದರಿಂದ ಹೆಂಡತಿ ನೋಡಕ್ಕೆ ಹೋಗ್ಬೇಕಾದ್ರೆ ಪ್ರಾಬ್ಲಮ್ ಆಗಿ ಹಿಂಗಾಗಿದೆ. ಎಷ್ಟು ತಿಂಗಳು ಈಗ? 7 ತಿಂಗಳು ಅಂತ ಸರ್. ಮದುವೆಗೆ ಎಷ್ಟು ವರ್ಷ ಆಗಿದೆ ಈಗ? 5 ವರ್ಷ. ಈಗ ಎರಡನೇ ಮಗುನಾ? ಎರಡನೇ ಮಗು. ಫಸ್ಟ್ನೇ ಮಗು ಗಂಡು. ಈಗ ಅವ್ರ ಮನೆಯವ್ರ ವಿಷಯ ತಿಳಿದಿದೆಯಾ? ಪೂರ್ತಿ ತಿಳಿದಿಲ್ಲ. ಆರೋಗ್ಯ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಅಷ್ಟೇ. ಪೂರ್ತಿ ಮಾಹಿತಿ. ಅದು ಆಕ್ಸಿಡೆಂಟ್ ಆಗಿರೋದು ಲಾರಿನಾ ಇಲ್ಲ ಪಕ್ಕ ನಿಮಗೆ ಇನ್ಫಾರ್ಮೇಶನ್ ಇದೆಯಾ? ಲಾರಿನಾ? ಲಾರಿ ಡ್ರೈವರ್ ಸಿಕ್ಕಿಲ್ಲ ನಿಮಗೆ? ಸ್ಪಾಟಲ್ಲಿ ದೂರ ಸರ್ ಅಲ್ಲಿರೋದು. ಹಾಂ, ಅಲ್ಲಿ ಊರ ಹತ್ರ ಯಾವೂ ಇಲ್ಲ. ಅಲ್ಲಿ ಯಾರು ಜನನೂ ನೋಡಿಲ್ಲ. ಆಮೇಲೆ ಇದೆಲ್ಲ ಹೋಗಿ ಗೊತ್ತಾದ್ಮೇಲೆ ಎಲ್ಲರೂ ಜನ ಹೋಗಿರೋದು. ಅಲ್ಲೆಲ್ಲ ಆಂಬುಲೆನ್ಸ್ ಬಂತಂತೆ. ಆಂಬುಲೆನ್ಸರ್ ಬಂದು ಊರಾಗ ಹೇಳಿದ್ರು. ಅವಾಗ ಸ್ಪಾಟ್ಗೆ ಹೋಗಿ ಜನ ಎಲ್ಲ ಹೋಗಿ ನೋಡಿದ್ರು. ಅದು ನಿರ್ಜನ ಪ್ರದೇಶ ಅಲ್ಲ, ಹೀಗಾಗಿ ಅಲ್ಲಿ ಯಾರು 7 ಗಂಟೆ ಮೇಲೆ ಪ್ರದೇಶ ಯಾರು ಅಡ್ಡಾಡಕ್ಕೂ ಟೈಮ್ ಇಲ್ಲ. ಹೇಳೋದಲ್ಲ. ನಮ್ಮ ತುಮಕೂರು ಮಾಧ್ಯಮದ ವಿಶೇಷ ಸುದ್ದಿಗಳನ್ನು ನಿರಂತರವಾಗಿ ಪಡೆದುಕೊಳ್ಳಲು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ www.nammathumakuru.com ಗೆ ಭೇಟಿ ನೀಡಿ.